ಮೊದಲ ಕ್ಲಿಪ್ಪು ಬಿಟ್ಟಿದ್ರು, ಅದರಲ್ಲಿ ನಾನಿದ್ದೆ. ಅದೇ ದಿವಸ ಅದು ಮೊದಲನೇ ಶಾಟ್ ಆದದ್ದು. ದೋಣಿಯಲ್ಲಿ ಸುದೀಪ್ ಸರ್ನ ಕರ್ಕೊಂಡು ನಾನು ಹೋಗ್ತಾ ಇರ್ತೇನೆ. ಫಸ್ಟ್ ಸಿಕ್ಕಿದಾಗ ನಾನು ನೋಡಿದ ತಕ್ಷಣ ಫಸ್ಟ್ ಕೇಳಿದ್ದು ಹಲೋ ಸರ್. ಅವರ ದಪ್ಪ ವಾಯ್ಸು, ಅವ್ರು ಹಲೋ ಸರ್ ಹೇಳಿದಾಗಲೂ ನಾವು ಏನು ಹೇಳಬೇಕು ಅಂತ ಗೊತ್ತಾಗದೆ ಒಂದೆರಡು ಸರ್ ಹಾಂ ಸರ್. ಸುದೀಪ್ ಸರ್ ಇದ್ದಾಗ ನಮ್ಮಲ್ಲಿ ಕೆಲವರು ಕಲಾವಿದರು ಬಂದು ಮರವನ್ನು ನೋಡಿ ಕೇಳಿದರು, ಇಷ್ಟು ದೊಡ್ಡ ಮರವನ್ನು ಇಲ್ಲಿ ಹೇಗೆ ತಂದರು ಅಂದರೆ ಅಷ್ಟು ದಿಗ್ಭ್ರಮೆಗೊಳಗಾಗಿದ್ರು ಅವರು. ಆ ಮರ ನೋಡಿ ದಬ್ಬಿಗೆಯಲ್ಲಿ ನಿಂತಾಗ ಒಬ್ಬ ಹೀಗೆ ಮಾಡಿದಾರ, ಅಲ್ಲಿಂದಲೇ ನಿರೀಕ್ಷೆ ಶುರುವಾಗಿತ್ತು. ನಾನು ಅದರ ಒಳಗೊಬ್ಬ ಪಾತ್ರ ಅಂತ ಬಿಟ್ಟು ನನಗೆ ನಿರೀಕ್ಷೆ ಉಂಟು. ನಮಸ್ಕಾರ, ನಾನು ಕಾರ್ತಿಕ್ ವರದರಾಜ್. ಬೊಂಬಾಟ್ ಸಿನಿಮಾ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವ ಎಲ್ಲ ಕನ್ನಡದ ವೀಕ್ಷಕರಿಗೆ ನನ್ನ ನಮಸ್ಕಾರ. ಈಗ ಬಹುನಿರೀಕ್ಷಿತ ವಿಕ್ರಾಂತ್ ರೋಣ ಸಿನಿಮಾದಲ್ಲಿ ಕೂಡ ತಾವು ನಟನೆ ಮಾಡ್ತಾ ಇದ್ದೀರಾ ಅಂತ ನಾವು ಕೇಳ್ಪಟ್ವಿ. ಸೊ ಅವಕಾಶ ಹೇಗೆ ಸಿಕ್ಕಿತ್ತು ನಿಮಗೆ? ಚಿತ್ರದ ನಿರ್ದೇಶಕರು ಅನೂಪ್ ಭಂಡಾರಿ ಸರ್, ಅವರ ಜೊತೆ ನಾನು ಇದು ನನ್ನ 3ನೇ ಚಿತ್ರ. ಮೊದಲನೇ ಚಿತ್ರ ರಂಗಿತರಂಗ, ಆಮೇಲೆ ರಾಜರಥದಲ್ಲಿ ಮಾಡಿದ್ದೆ, ಆಮೇಲೆ ವಿಕ್ರಾಂತ್ ರೋಣ. ಹಾಗೆ ಆ ತಂಡದಲ್ಲಿ ಇದ್ದದ್ರಿಂದ ಒಂದು ಒಳ್ಳೆಯ ಪಾತ್ರ ನನಗಿದ್ದರಿಂದ ಅವರು ಕರೆಸಿಕೊಂಡ್ರು. ಇದರಲ್ಲಿ ನಾನು ಮಾಡಿದ್ದೇನೆ. ನನಗೆ ತುಂಬ ಸಂತೋಷ ಇದೆ ಈ ಮೂವಿಯಲ್ಲಿ ಮಾಡ್ತಾ ಇರೋದು. ಸೊ ಮೊದಲನೇ ಸಲ ಸುದೀಪ್ ಅವ್ರ ಜೊತೆ ನಟನೆ ಮಾಡಿದ್ರಿ, ಹೇಗಿತ್ತು ಸರ್ ಆ ಅನುಭವ? ನಾನು ಡಿಗ್ರಿಗೆ ಹೋಗುವ ಟೈಮಿಂದಲೇ ಸುದೀಪ್ ಸರ್ ಅಭಿಮಾನಿ. ಅಲ್ಲಿಂದನೇ ಅವರ ಚಿತ್ರಗಳನ್ನು ನೋಡ್ತಾ ಬಂದವ. ಅವರ ಒಟ್ಟಿಗೆ ಒಂದು ಆ್ಯಕ್ಟ್ ಮಾಡೋದು ಅಂತ ಹೇಳಿದರೆ ಅದು ವಿಶೇಷ ಅನುಭವ. ಅದು ಹೇಗೆ ಅಂತ ಹೇಳಿದರೆ, ನಮಗೆ ಅದರಲ್ಲಿ ಸುದೀಪ್ ಸರ್ ಮುಂದೆ ಬಂದಾಗ ಅದನ್ನು ವರ್ಣಿಸ್ಲಿಕ್ಕೆ ಆಗೋದಿಲ್ಲ ಸರ್. ನಾವು ಅವರನ್ನು ನೋಡಿದಾಗಲೇ ಅದನ್ನು ವಿವರಿಸಲಿಕ್ಕೆ ಆಗದಂಥ ಒಂದು ಖುಷಿ ಅದು. ಹಾಗೆ ಮೊದಲ ಕ್ಲಿಪ್ಪು ಬಿಟ್ಟಿದ್ರು, ಅದರಲ್ಲಿ ನಾನಿದ್ದೆ. ಅದೇ ದಿವಸ ಅದು ಮೊದಲನೇ ಶಾಟ್ ಆದದ್ದು. ದೋಣಿಯಲ್ಲಿ ಸುದೀಪ್ ಸರ್ನ ಕರ್ಕೊಂಡು ನಾನು ಹೋಗ್ತಾ ಇರ್ತೇನೆ. ಫಸ್ಟ್ ಸಿಕ್ಕಿದಾಗ ನೋಡಿದರು, ಹೀಗೆ ಅವರಲ್ಲೊಂದು ವಿಶೇಷ ಗುಣ ಇದೆ. ಯಾರನ್ನೇ ನೋಡಿದರು ಗೌರವದಿಂದ ಮಾತನಾಡಿಸೋದು. ಅವರ ಜೊತೆ ಇರುವ ವ್ಯಕ್ತಿಗಳನ್ನು ಕೂಡ ಅಷ್ಟೇ ಗೌರವದಿಂದ ಪ್ರೀತಿಯಿಂದ ಮಾತಾಡಿಸ್ತಾರೆ. ನಾನು ನೋಡಿದ ತಕ್ಷಣ ಫಸ್ಟ್ ಕೇಳಿದ್ದು ಹಲೋ ಸರ್. ಅವರ ದಪ್ಪ ವಾಯ್ಸು ಹೇಳಿ ಅವರು ಹಲೋ ಸರ್ ಹೇಳಿದಾಗಲೂ ನಾವು ಏನು ಹೇಳಬೇಕು ಅಂತ ಗೊತ್ತಾಗದೆ ಒಂದೆರಡು ಸರ್ ಹಾಂ ಸರ್ ಹೀಗೆ ಆಗುವಂಥ ಸಂದರ್ಭ. ಯಾಕಂದರೆ ನಾವು ಮೊದಲು ಸಿಕ್ಕಿದ್ದು ಸುದೀಪ್ ಸರ್ ಎಲ್ಲೋ ಇದ್ದಾರೆ, ಅವರೊಂದು ಹಲೋ ಸರ್ ಅಂತ ಹೇಳೋದು ಅಂತ ಹೇಳಿದರೆ ತುಂಬ ಒಂದು ವಿಶೇಷ ಅನುಭವ ಅದು. ಅದನ್ನು ವಿವರಿಸಲಿಕ್ಕೆ ಕಷ್ಟ ಅದು. ಇದರಲ್ಲಿ ಪಾತ್ರದ ಬಗ್ಗೆ ನಾನು ಹೇಳಲಿಕ್ಕಾಗೋದಿಲ್ಲ, ಆದರೆ ಪಾತ್ರದ ಪ್ರತಿಯೊಂದು ಡಯಲಾಗ್ಗಳು ಕೂಡ ಅಷ್ಟು ಚೆನ್ನಾಗಿದೆ. ಅದರ ಚಿತ್ರಣ, ಈ ಪಾತ್ರದ ಚಿತ್ರಣವೇ ಅದ್ಭುತ. ಮತ್ತು ಅನೂಪ್ ಸರ್ ನಿರ್ದೇಶನದ ಬಗ್ಗೆ ನಾನು ಹೇಳಬೇಕು ಅಂತಲೇ ಇಲ್ಲ. ಯಾಕೆಂದರೆ ಪ್ರತಿಯೊಂದು ಅಲ್ಲಿರುವ ಗಿಡ ಮರ ಬಳ್ಳಿಯಿಂದ ಹಿಡಿದು ವ್ಯಕ್ತಿಯ ಕಾಸ್ಟ್ಯೂಮ್ಸ್ ಇರ್ಬೋದು, ಹೇಗಿರಬೇಕು, ಮುಖ ಹೇಗಿರಬೇಕು, ಎಕ್ಸ್ಪ್ರೆಷನ್ಸ್ ಹೇಗಿರಬೇಕು, ಪ್ರತಿಯೊಂದನ್ನೂ ನೋಡಿಕೊಂಡು ಮಾಡುವಂಥ ನಿರ್ದೇಶಕರು ನನಗೆ ತುಂಬ ಇಷ್ಟವಾದ ನಿರ್ದೇಶಕರು. ಈಗ ಈ ಹಿಂದೆ ಸಾಕಷ್ಟು ಕಲಾವಿದರ ಹತ್ರ ಈ ಸಿನಿಮಾ ಬಗ್ಗೆ ಕೇಳುವಾಗ ಅವರೊಂದು ಮಾತು ಹೇಳಿದರು, ಈ ಸಿನಿಮಾ ನಾವು ಶೂಟಿಂಗ್ ಸ್ಪಾಟಿಗೆ ಹೋದಾಗ ಅಲ್ಲಿ ಮಾಡಿರುವಂತಹ ಏನು ಕಲಾಕೃತಿಗಳಿದೆ ಅದನ್ನು ನೋಡಿದಾಗ ಒಂದು ಕ್ಷಣಕ್ಕೆ ನಂಬಲು ಅಸಾಧ್ಯವಾಯಿತು ನಮಗೆ, ಇದು ನಿಜವಾಗ್ಲೂನಾ ಅಥವಾ ಆರ್ಟಿಫಿಷಿಯಲ್ ಅಥವಾ ನೈಸರ್ಗಿಕವ ಅಂತ. ನಿಮಗೂ ಕೂಡ ಅನುಭವ ಆಗಿತ್ತಾ? ಖಂಡಿತ. ಸೆಟ್ ನೋಡಲಿಕ್ಕೆ ಅಂತ ನಾನು ಮೊದಲು ಹೋದಾಗ ನನಗೆ ಅದು ಸೆಟ್ ಅಂತ ಗೊತ್ತಿತ್ತು. ನನಗೆ ಅಲ್ಲಿದ್ದ ಪ್ರಶ್ನೆ ಏನು ಅಂದರೆ, ಯಪ್ಪ ಇಲ್ಲಿ ಎಲ್ಲಿ ಕ್ಯಾಮರಾ ಇಟ್ಕೊಳ್ತಾರೆ, ಹೇಗೆ ಅಂದರೆ ದಾರಿ ಕಾಣ್ತದೆ, ನದಿ ಕಾಣ್ತದೆ. ಆದರೆ ವಿಶೇಷ ಏನು ಅಂದರೆ ಆರ್ಟ್ ಡೈರೆಕ್ಟ್ರು ಶಿವ್ ಸರ್ ಸೀನಿಗೆ ಹೇಗೆ ಬೇಕು, ಅದೇ ಇದ್ದ ಸೆಟ್ಟನ್ನು ಆ ಸೀನಿಗೆ ಹೇಗೆ ಬೇಕು ಒಂದು ಅರ್ಧ ಗಂಟೆಯಲ್ಲಿ ಸೆಟ್ಟಿಂಗ್ ಚೇಂಜ್ ಮಾಡುವ ಹಾಗೆ ಮಾಡಿದಂಥ ಒಂದು ನಿರ್ಮಾಣ. ಅದು ತುಂಬ ಸಂತೋಷ. ಅದು ನೋಡುವಾಗಲೇ ಅದ್ಭುತ. ನಮ್ಮಲ್ಲಿ ಕೆಲವರು ಕಲಾವಿದರು ಒಬ್ಬರು ಬಂದು ಮರವನ್ನು ನೋಡಿ ಕೇಳಿದರು, ಇಷ್ಟು ದೊಡ್ಡ ಮರವನ್ನು ಇಲ್ಲಿ ಹೇಗೆ ತಂದರು ಅಂದರೆ ಅಷ್ಟು ದಿಗ್ಭ್ರಮೆಗೊಳಗಾಗಿದ್ರು ಅವರು. ಆ ಮರ ನೋಡಿ ಕಡೆಗೆ ವಿವರಿಸಿದಾಗ ಅದನ್ನು ಮುಟ್ಟಿ ನೋಡಿ, ಅಂದರೆ ಯಾರಿಗೂ ನಂಬಲಿಕ್ಕೆ ಸಾಧ್ಯ ಇಲ್ಲ. ಒಂದೇ ಮರ ಅಲ್ಲಿ ಆ ಸೆಟ್ನೊಳಗೆ ಸುಮ್ಮನೆ ಖಾಲಿ ಒಂದೇ ಮರ ಇಟ್ಟಿದ್ದರೆ ನಾವು ನೋಡಿದ ಕೂಡಲೇ ಇದು ನಿಜವಾದಂಥ ನೈಜ ಮರವೇ ಅಂತ ತಿಳ್ಕೊಳ್ಬೇಕು. ಅಷ್ಟು ನ್ಯಾಚುರಲ್ ಆಗಿತ್ತು. ನನ್ನ ಪಾತ್ರ ಹೈದರಾಬಾದು ಮತ್ತು ಕೇರಳದಲ್ಲಿ ನಡೆದಿತ್ತು ಚಿತ್ರೀಕರಣ. 25-26 ದಿನ ನಮ್ಮದು ಶೂಟಿಂಗ್ ಇತ್ತು. ಆದರೆ ನಾನು ಅಲ್ಲಿ ಇದ್ದದ್ದು, ಯಾವಾಗೆಲ್ಲ ಶೂಟಿಂಗ್ ಇತ್ತು ನಾವು ಅಲ್ಲೇ ಇದ್ವಿ. ಯಾಕೆಂದರೆ ಅದು ಆ ಕೊರೋನಾ ಟೈಮ್. ನಮಗೆ ಒಂದು ಕಡೆಯಿಂದ ಹೋಗಿ ಇನ್ನೊಂದು ದಿವಸ ಬರೋದು ಅಂತ ಹೇಳಿದರೆ ಅದೇ ಅಷ್ಟು ಸುಲಭದ ವಿಷಯ ಇರಲಿಲ್ಲ ಆ ಟೈಮಲ್ಲಿ. ಆ ಸಂದರ್ಭದಲ್ಲಿ ಇವರು ಧೈರ್ಯ ಮಾಡಿ ಶೂಟಿಂಗ್ ಮಾಡಿದ್ದರಿಂದ ಶುರು ಮಾಡಿದರೆ ನಾವೆಲ್ಲ ಅಲ್ಲೇ ಇರಬೇಕಾಗಿತ್ತು. ಹೆಚ್ಚಿನ ಆರ್ಟಿಸ್ಟ್ಗಳು ನಾವು ಅಲ್ಲೇ ಇದ್ದೆವು. ಆದ ಕಾರಣ ಒಂದು ಮನೆಯ ಪರಿಸರದಾಗೆ ಆಗಿತ್ತು ನಮಗದು.
ಅಲ್ಲಿಯೇ ಇರೋದು, ಬೆಳಗ್ಗೆ ನೋಡೋದು, ಸೆಟ್ ನೋಡೋದು, ಶೂಟಿಂಗ್ ನೋಡೋದು, ಹೀಗೆ ಮಾಡೋದು, ರೂಮಿಗೆ ಬರೋದು, ಇದೇ ಕೆಲಸ ಆಗಿತ್ತು ನಮಗೆ. ಈಗ ನಿರ್ದೇಶಕರು ನಿಮಗೆ ತಿಳಿದಂತೆ ಒಂದು ಚಿತ್ರೀಕರಣದ ಸಮಯದಲ್ಲಿ ಹೇಗಿರ್ತಾ ಇದ್ರು ಸರ್? ನಾನು 3 ಚಿತ್ರಗಳಿಂದ ಅನೂಪ್ ಸರ್ನ್ನು ನೋಡ್ತಾ ಇದ್ದೇನೆ. ನನಗೆ ಅವರಲ್ಲಿರುವ ಒಂದು ಇಷ್ಟವಾದ ಗುಣ ಅಂದರೆ ಶಾಂತ ಸ್ವಭಾವ. ನಾವು ಏನೋ ತಪ್ಪ ಆಗಿರ್ತದೆ, ಈಗ ನಾವು ತಪ್ಪ ಆಗೇ ಆಗ್ತದೆ, ಕೋಪಿಸಿಕೊಳ್ಳದೆ ಎಷ್ಟು ಸರ್ತಿ ನಾವು ಮಾಡಿದ್ವಿ, ಅವರಿಗೆ ಏನು ಬೇಕು ಅದು ಬರುವ ತನಕ ಅವರು ಕೋಪವೂ ಮಾಡಿಕೊಳ್ಳೋದಿಲ್ಲ. ಒಂದು ವೇಳೆ ಇವತ್ತು ಆಗಲಿಲ್ವಾ, ಇವತ್ತು ಸಂಜೆ ಆಯಿತಾ, ಪ್ಯಾಕಪ್ ಆಯಿತಾ, ನಾಳೆ ಮತ್ತೆ, ಆದರೂ ಟೆನ್ಷನ್ ತಗೊಳ್ಳೋದಿಲ್ಲ, ಏನೂ ಮಾಡೋದಿಲ್ಲ, ಕೂಲಾಗಿ ಮಾಡ್ತಾರೆ. ಅದೇ ಅವರಲ್ಲಿರುವಂಥ ವಿಶೇಷ ಗುಣ. ಅವರನ್ನು ಇಲ್ಲಿ ತನಕ ಬೆಳೆಸಿದ್ದು ಅದೇ. ನಿಮ್ಮ ಪಾತ್ರದ ಬಗ್ಗೆ ವಿಕ್ರಾಂತ್ ರೋಣದಲ್ಲಿ ಏನಾದರೂ ಸ್ವಲ್ಪ ಹೇಳೋದಾದರೆ ಸರ್? ನನ್ನ ಪಾತ್ರದ ಬಗ್ಗೆ ಒಳ್ಳೆಯ ಪಾತ್ರ ಅಂತ ಹೇಳ್ತೀನಿ. ಆ ಚಿತ್ರದಲ್ಲಿ ಬರುವಂಥ ಸಂಪೂರ್ಣ ಚಿತ್ರದಲ್ಲಿ ಅಲ್ಲಲ್ಲಿ ಬರ್ತೇನೆ ನಾನು. ಪಾತ್ರದ ಹೆಸರು ಹೇಳೋದಿಲ್ಲ ನಾನು. ಪಾತ್ರದ ವಿಶೇಷತೆ ಏನು ಅಂತ ಫಿಲ್ಮ್ ಬಂದ ಮೇಲೆ ಗೊತ್ತಾಗ್ತದೆ. ಸೊ ಟೆಕ್ನಿಕಲ್ ಟೀಮ್ ಬಗ್ಗೆ ತುಂಬ ಜನ ಮಾತಾಡ್ತಾ ಇದ್ದಾರೆ. ಈಗ ಮೊದಲ ಒಂದು ದೃಶ್ಯ ಹೊರಗಡೆ ಬಂದಾಗ ಆ ಸೆಟ್ ಬಗ್ಗೆ ಮಾತಾಡಿದರು, ಆ ಆರ್ಟ್ ವರ್ಕ್ ಬಗ್ಗೆ ಮಾತಾಡಿದರು, ಕ್ಯಾಮರಾ ವರ್ಕ್ ಬಗ್ಗೆ ಮಾತಾಡಿದರು. ನೀವು ಅದೇ ಚಿತ್ರೀಕರಣದಲ್ಲಿ ಅಲ್ಲಿ ಇದ್ದಂತಹ ವ್ಯಕ್ತಿ. ಸೊ ಟೆಕ್ನಿಕಲ್ ಟೀಮ್ ಬಗ್ಗೆ, ಆ ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳೋದಾದರೆ? ಒಂದು ಕ್ಯಾಮ್ರಾಮ್ಯಾನ್ ಸರ್, ನಮ್ಮ ಆತ್ಮೀಯರು ವಿಲಿಯಂ ಡೇವಿಡ್ ಅವರು. ರಂಗಿತರಂಗದಲ್ಲಿಯೂ ಅವರೇ ಇದ್ದರು, ರಾಜರಥಕ್ಕೂ ಅವರೇ, ಈಗ ಮತ್ತೆ ವಿಕ್ರಾಂತ್ ರೋಣಕ್ಕೂ ಅವರೇ. ತುಂಬ ಸಾಧು ಸ್ವಭಾವದ, ಡೌನ್ ಟು ಅರ್ತ್, ತುಂಬ ಒಬ್ಬನಿಗೆ ತೊಂದರೆ ಮಾಡದಂತಹ, ಪ್ರೀತಿಯಿಂದ ಮಾತಾಡಿಸೋದು ನಮ್ಮ ಹತ್ರ ಆಗಲಿ. ಮತ್ತು ಇನ್ನೊಂದು ವಿಶೇಷ ಗುಣ ಅಂದರೆ ಏನೇ ಹೇಳಿದರು ಹೇಳಿ ಸರ್ ಅಂತ ಹೇಳೋದು, ಅಷ್ಟು ಒಂದು ತಾಳ್ಮೆಯಿಂದ ಕೇಳಿಕೊಂಡು. ಆಮೇಲೆ ಲೈಟಿಂಗ್, ನೀವು ಕಾರ್ಡ್ನಲ್ಲಿ ಆಗಿರ್ಬೋದು, ನೀವು ಈಗ ತನಕ ಬಂದಂಥ ಕ್ಲಿಪ್ಪಿಂಗ್ ಎಲ್ಲ ನೋಡಿರ್ಬೋದು, ಲೈಟಿಂಗ್ ಆಗಿರ್ಬೋದು, ತುಂಬ ಅದ್ಭುತವಾದಂಥ ಕೆಲಸ ಮಾಡಿದ್ದಾರೆ. ನಾವು ಅದನ್ನು ಎಷ್ಟು ಅದು ವಿವರಿಸಲಿಕ್ಕೆ ಸಾಧ್ಯ ಇಲ್ಲ. ನೀವು ಸಿನಿಮಾ ನೋಡಿದಾಗಲೇ ನಿಮಗೆ ಗೊತ್ತಾಗುತ್ತೆ, ಫ್ರೇಮಿಂದ ಫ್ರೇಮಿಗೆ ಅದು ಹೇಗೆ ಉಂಟು ಅಂತೇಳಿ ನಿಮಗೆ ಅದು ಗೊತ್ತಾಗ್ತದೆ. ಸೊ ಉಳಿದ ಕಲಾವಿದರ ಜೊತೆ ನಿಮ್ಮ ಅನುಭವ ಸರ್? ಬೇರೆ ಯಾರೆಲ್ಲ ಈ ಸಿನಿಮಾದಲ್ಲಿ ಇದ್ದಾರೆ ಹಾಗೂ ಅವರ ಜೊತೆ ನಟಿಸಿದ ಅನುಭವ ಹೇಗಿತ್ತು? ರವಿಶಂಕರ್ ಗೌಡ ಅವರಿದ್ದರು, ಮಧುಸೂದನ್ ಸರ್ ಇದ್ದರು, ಚಿತ್ಕಲಾ ಮೇಡಮ್ ಇದ್ದರು, ಆಮೇಲೆ ಸಿದ್ದು ಮೂಲಿಮನೆಯವರಿದ್ದರು, ಸಂದೇಶ್ ಇದ್ದರು, ಮತ್ತು ನಮ್ಮ ರಮೇಶ್ ರೈ ಕುಕ್ಕೋಳಿಯವರು, ಮತ್ತು ನಮ್ಮ ತುಂಬ ಹುಡುಗರು ಇಲ್ಲಿಯವರು, ಯೋಗೀಶ್ ಇರ್ಬೋದು, ಇಬ್ಬರು ಯೋಗೀಶ್ ಇದ್ದರು. ಎಲ್ಲರೂ ನಮಗೆ ಇಲ್ಲಿ ಆತ್ಮೀಯರೇ. ಹಾಗೆ ನಮಗೆ ರವಿಶಂಕರ್ ಗೌಡ ಸರ್ ಅವ್ರ ಜೊತೆ ನಾನು ಮೊದಲು ಮಾಡಿದ್ದು. ಮಧುಸೂದನ್ ಸರು ನಾನು ಮೊದಲು, ಚಿತ್ಕಲಾ ಮೇಡಮ್ ಇವರು. ತುಂಬ ಖುಷಿಯಾಯಿತು, ಸಪೋರ್ಟು. ರವಿಶಂಕರ್ ಸರ್ ಎಲ್ಲ ತುಂಬ ಸೀನಿಯರ್ಸ್ ಆ್ಯಕ್ಚುಲಿ ನಮಗೆ. ಅವರು ಒಂದು ಸಪೋರ್ಟ್ ಮಾಡಿ ಮಾತಾಡುವಾಗ ರೀತಿಯಲ್ಲಿ ಎಷ್ಟು ನೈಜವಾಗಿ ಬರುವಂಥದ್ದು, ಡಯಲಾಗ್ಸ್ ಎಲ್ಲ ಮಾತಾಡುವಾಗ ಕೊಡುಕೊಳ್ಳುವಿಕೆ ಏನುಂಟು ನಮ್ಮ ಹತ್ರ ಅಷ್ಟು ಚೆನ್ನಾಗಿ ಹೊಂದಾಣಿಕೆಯಲ್ಲಿ ಬರ್ತಿದ್ರು. ತುಂಬ ಖುಷಿಯಾಗಿದೆ. ಆಮೇಲೆ ಶೂಟಿಂಗ್ ನಮ್ಮ ಶಾರ್ಟ್ ಮುಗಿದ ತಕ್ಷಣ ಒಟ್ಟಿಗೆ ಕೂತ್ಕೊಳಿಸ್ತಾಯಿದ್ರು, ಮಾತಾಡೋದು, ನಮ್ಮ ಏನೋ ಕಥೆಗಳು, ನಮ್ಮ ಊರಿನ ಕಥೆ ಆಗಿರ್ಬೋದು ಕೇಳೋದು, ಇದೆಲ್ಲ ತುಂಬ ಅದರದ್ದು ಮನೆಯ ವಾತಾವರಣ ಇತ್ತು ನಮಗೆಲ್ಲ. ನಾನು ಅದರ ಒಳಗೊಬ್ಬ ಪಾತ್ರ ಅಂತ ಬಿಟ್ಟು, ಈಗ ಪಾತ್ರ ಅನ್ನೋದನ್ನು ನಾವು ಪಾತ್ರ ಯಾವಾಗ ಅಂದರೆ ಆ ಸಿನಿಮಾದ ಒಳಗಿದ್ದಾಗ ನಾವು ಪಾತ್ರ, ಹೊರಗೆ ಬಂದಾಗ ನಾನೊಬ್ಬ ಪ್ರೇಕ್ಷಕನಾಗ್ತೇನೆ. ನನಗೆ ನಿರೀಕ್ಷೆ ಉಂಟು ಅಂತ ಆ ಫಿಲ್ಮಿನ ಬಗ್ಗೆ. ನನಗೆ ನಾನೇ ಹೋಗ್ಬೇಕು ಫಸ್ಟ್, ಯಾಕೆಂದರೆ ಅಲ್ಲಿರುವ ಪಾತ್ರ ಬೇರೆ, ಕಾರ್ತಿಕ್ ಬೇರೆ, ನನಗೆ ನೋಡಬೇಕು ಅಂತೇಳಿ. ಯಾಕೆಂದರೆ ಎಷ್ಟೋ ವಿಷಯಗಳು ನಮಗೆ ಕತೆ ವಿವರಿಸುವಾಗ ಒಂದು ಬಿಳಿಯ ಹಾಳೆ ಮೇಲೆ ಇದರಲ್ಲಿ ಪೆನ್ನಲ್ಲಿ ಬರೆದದ್ದು ನೋಡುವಾಗ ಇಷ್ಟೇ ಅಂತ ಆಗ್ತದೆ. ಆದರೆ ಸೆಟ್ಟಲ್ಲಿ ಅದು ಆಗ್ತಾ ಇದ್ದದ್ದು ನೋಡುವಾಗ ಇದು ಇಷ್ಟುಂಟಾ ಅಂತ, ಈಗ ಅದಕ್ಕೆಲ್ಲ ಎಫೆಕ್ಟ್ಸ್ ಎಲ್ಲ ಬಿದ್ದ ಇದು ಇನ್ನೂ ಇಷ್ಟುಂಟಾ ಅಂತ ಹೇಳಿ ಬರ್ತದೆ. ನಮಗೆ ಡಬ್ಬಿಂಗಿಗೆ ಹೋಗುವಾಗ ಇದೆಲ್ಲಿ ಅಂತ ಹೇಳುವಂಥ ಕಲ್ಪನೆ ನಮಗೆ ಬರ್ತಿತ್ತು. ಯಾಕೆಂದರೆ ನಾವು ಆ್ಯಕ್ಟ್ ಮಾಡುವಾಗ ನಾವು ಸೆಟ್ಟನ್ನು ಲೈಟಿಂಗ್ ಎಲ್ಲ ನೋಡಿರೋದಿಲ್ಲ. ಡಬ್ಬಿಂಗಲ್ಲಿ ನಿಂತಾಗ ಹೀಗೆ ಮಾಡಿದಾರ, ಇದು ನಮ್ಮಲ್ಲಿ ಪಾತ್ರ ಮಾಡಿದಂಥ ನಮ್ಮಲ್ಲಿಯೇ ಹೇಗುಂಟು ಏನೋ ಫಿಲ್ಮು, ಹೇಗುಂಟು ನೆಕ್ಸ್ಟ್ ಅಂತ ಹೇಳುವಂಥ ಒಂದು ನಿರೀಕ್ಷೆಯನ್ನು ಹೆಚ್ಚಿಸಿ. ಆದ ಕಾರಣ ನಾವು ಪ್ರೇಕ್ಷಕರಾಗಿ ನೋಡಬೇಕು ಅಂತ ಇಷ್ಟಪಡ್ತಾ ಇರುವವರು ಖಂಡಿತ ಆ ನಿರೀಕ್ಷೆ ಸರಿಯಾದ ನಿರೀಕ್ಷೆ ಅದು. ಈಗ ಸಿನಿಮಾದ ಮೊದಲ ಕಂಟೆಂಟ್ ಬಂದಾಗ ಕಂಟೆಂಟ್ನಲ್ಲಿ ಆ ತುಣುಕಿನಲ್ಲಿ ನೀವು ಇದ್ರಿ. ಸೊ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಕನ್ನಡದ ಪ್ರೇಕ್ಷಕರು ಹೇಗೆ ರೆಸ್ಪಾನ್ಸ್ ಕೊಟ್ಟರು ಸರ್ ನಿಮಗೆ? ಮೊದಲು ಆ ತುಣುಕನ್ನು ಬಿಟ್ಟಾಗ ಕೆಲವು ನನ್ನ ಫ್ರೆಂಡ್ಸು ನನ್ನ ಜೊತೆ ಆ್ಯಕ್ಟಿಂಗ್ ಕಲ್ತವರು, ಮತ್ತು ಈಗ ಟೆಕ್ನಿಕಲಿ ಕೆಲವರೆಲ್ಲ ಇದ್ದಾರೆ, ಆ ಹುಡುಗರೆಲ್ಲ ಕಾಲ್ ಮಾಡಿದರು,
ಕಾರ್ತಿಕ್ ನೀನು ಮಾಡಿದ್ಯಲ್ಲ ಇದರಲ್ಲಿ. ಹೌದು. ಮತ್ತೆ 2-3 ಸರ್ತಿ ನೋಡಿದ ನಂತರ ನನ್ನ ಸಂಬಂಧಿಕರು ಕಾಲ್ ಮಾಡಿದರು. ಯಾಕಂದರೆ ಅದು ಹಾಗೆ ಉಂಟು. ಮತ್ತು ಸುದೀಪ್ ಸರ್ ಇದ್ದಾಗ ಫಸ್ಟ್ ಸುದೀಪ್ ಸರನ್ನೇ ನೋಡ್ತಾರೆ. ನನಗೆ ದೊಡ್ಡ ಅವಕಾಶ. ಎಲ್ಲರೂ ಕಾಲ್ ಮಾಡಿ ಸುದೀಪ್ ಸರ್ ಒಟ್ಟಿಗೆ ಎದುರು ಕೂತದ್ದು ನೀನಲ್ಲ ಅಂದರೆ ನನಗೆ ತುಂಬ ಖುಷಿ, ಅದು ತುಂಬ ಖುಷಿಯ ವಿಷಯ. ಅಲ್ಲಿಂದಲೇ ನಿರೀಕ್ಷೆ ಶುರುವಾಗಿತ್ತು. ನನ್ನ ಪಾತ್ರದ ಬಗ್ಗೆ ಕೇಳಲಿಕ್ಕೆ ಶುರು ಮಾಡಿದ್ದು. ಇಂಥದ್ದು ಪಾತ್ರ ಎಂಥ ಹೇಗೆ ಉಂಟು, ನಿನ್ನ ಪಾತ್ರದ ಹೆಸರು ಎಂಥದ್ದು, ಇಂಥದ್ದೆಲ್ಲ ಕೇಳಲಿಕ್ಕೆ ಶುರು ಮಾಡಿದರು. ಸೊ ಖುಷಿ ಆಗ್ತದೆ. ಸೊ ಫೈನಲಿ ಕರ್ನಾಟಕ ಜನತೆ ಕಾಯ್ತಾ ಇದೆ, ನಾಡ್ದು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ನೀವೆಷ್ಟು ನಿರೀಕ್ಷೆಯಲ್ಲಿದ್ದೀರಾ, ಹಾಗೆ ಕನ್ನಡ ಜನತೆಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ನಾವೇ ನಿರೀಕ್ಷೆಯಲ್ಲಿದ್ದೇವೆ, ಕನ್ನಡ ಜನತೆಯೂ ನಿರೀಕ್ಷೆಯಲ್ಲಿದೆ. ಖಂಡಿತ ಎಲ್ಲರೂ ಈ ಚಿತ್ರವನ್ನು ನೋಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.